ಸಾಮಾಜಿಕ ಜಾಲತಾಣಗಳಲ್ಲಿ ವಿಶ್ವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ ಮಧುಗಿರಿ ಮೋದಿ ಎಂಬ ಸಮಾಜದ್ರೋಹಿಯ ವಿರುದ್ಧ skssf ಮಂಜಾಡಿ ಕ್ಲಸ್ಟರ್ ವತಿಯಿಂದ ಕೊಣಾಜೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ skssf ಕೋಶಾಧಿಕಾರಿ ಸೈಯದ್ ಅಮೀರ್ ತನ್ನಳ್, ಕ್ಲಸ್ಟರ್ ಅಧ್ಯಕ್ಷರಾದ ಹಜೈನರ್ ಉರುಮಣೆ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ದೊಡ್ಡಮನೆ ಮೊದಲಾದವರು ಹಾಜರಿದ್ದರು. ಎಲ್ಲ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ, ಅದೇ ರೀತಿ ನಮ್ಮ ನೇತಾರರಾದಂಥ ಅಮೀರ್ ತಂಗಲ್ರವರ ಒಂದು ನಿಯೋಗದೊಂದಿಗೆ ನಾವು ಕೊಣಾಜೆ ಠಾಣೆಗೆ ಬಂದು ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಒಂದು ಮುಖೇನ ಮಧುಗಿರಿ ಮೋದಿ ನಮ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ನಿಂದನೆ ಮಾಡಿದಂಥ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಒಂದು ವಿಷಯದ ಕುರಿತು ನಾವು ಕೊಣಾಜೆ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಒಂದು ಅರ್ಜಿಯನ್ನು ನೀಡಿದ್ದೇವೆ. ಆತನ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ನಾವು ಸೂಚಿಸಿದ್ದೇವೆ. ಅದೇ ನಮ್ಮ ನಿಯೋಗದಲ್ಲಿ ನಮ್ಮ ಗುರುಗಳಾದಂಥ ಅಮೀರ್ ತಂಗಲ್ರವರು, ಅದೇ ರೀತಿ ಲತೀಫ್ ದಾರಿಮಿಯವರು ಮತ್ತು ಹುಸೇನರ್ ದೊಡ್ಡಮನೆ, ಉಮರ್ ಫಾರೂಕ್ ದಾರಿಮಿ ಮತ್ತು ನಮ್ಮದು ಅಬು ಸಾಲಿ ಅಕ್ಕ ಎಲ್ಲರ ಜೊತೆಗೂಡಿ ನಾವು ಅವನ ಮೇಲೆ ಒಂದು ಪ್ರಕರಣ ದಾಖಲಿಸಬೇಕಂತ ಒತ್ತಾಯಿಸಿದ್ದೇವೆ. ಅದೇ ರೀತಿ ಇಂಥ ಕ್ಷುಲ್ಲಕ ವ್ಯಕ್ತಿಗಳಿಂದ ಯಾರು ಪ್ರಚೋದನೆಗೆ ಒಳಗಾಗದೆ ಎಲ್ಲರೂ ಶಾಂತಿ ಸಂಯಮ ಕಾಪಾಡಬೇಕೆಂದ ಮನವಿಯನ್ನು ಮಾಡುತ್ತಾ ಇದಕ್ಕಾಗಿ skssf ಮಂಜನಾಡಿ ಕ್ಲಸ್ಟರ್ ಮನವಿ ಮಾಡುತ್ತಿದೆ. ಇವನ ಬಗ್ಗೆ, ಈ ವ್ಯಕ್ತಿಯ ಬಗ್ಗೆ ಅವರು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ. ಎಲ್ಲರೂ ಅದರಿಂದ ಶಾಂತಿ ಸಂಯಮವನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿ ಮಾಡುತ್ತಿದ್ದೇವೆ. skssf ಮಂಜನಾಡಿ ಕ್ಲಸ್ಟರ್.